ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ವಿಭಾಗ ಕ್ಷೇಮ ಅರಿವಳಿಕಾ ಶಾಸ್ತ್ರ ಬೊಕ್ಕ ತೀವ್ರ ನಿಗಾ ಘಟಕ ಬೊಕ್ಕ ಕೌಶಲ್ಯ ಪ್ರಯೋಗಾಲಯ ನಿಟ್ಯ ವಿಶ್ವವಿದ್ಯಾಲಯ ಅಂಚನೆ ರೋಟರಿ ಪುತ್ತೂರು ಎಲೈಟ್ ಇಂದದ ಒಟ್ಟು ಸೇರಿಗೆಡು ಪೌರ ರಕ್ಷಣಾ ಪಡೆದ ಸದಸ್ಯರಿಗೂ ಹೃದಯ ಸ್ತಂಭನ ಸಂದರ್ಭಡು ಜೀವ ಮರುಪೂರಣ ದಾಯಗು ಬೊಕ್ಕ ಎಂಚ ಪ್ರಾತ್ಯಕ್ಷಿಕದೊಟ್ಟುಗು ಮಾಹಿತಿ ಕಾರ್ಯಾಗಾರನು ದೇರಳಕಟ್ಟೆ ಎಬಿ ಶೆಟ್ಟಿ ಸ್ಮಾರಕ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಹೊಸ ಸಭಾಂಗಣಡು ಶುಕ್ರವಾರ ನಡೆಪಾಯಿತು. ದೊಡ್ಡ ಕುಟುಂಬ ಇದೆ, ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲಿ 4 ಜನ ಇರುವಾಗ ಒಬ್ಬರು ಆಸ್ಪತ್ರೆಯಲ್ಲಿ ಅದು ಕುಟುಂಬದ ಪರಿಸ್ಥಿತಿ ಏನಾಗ್ತದೆ. ಅದಕ್ಕೆ ನಾವೇನು ಹೇಳ್ತೇವೆ, ಕೂಡಲೇ ಮಾಡಿ ಆದಷ್ಟು ದಿವಸ ಮನೆ ಕಳಿಸ್ಬೇಕು. ಯಾರಿಗೆ ಜಾಸ್ತಿ ಪ್ರಯೋಜನ ಆಗುತ್ತೆ? ಆಸ್ಪತ್ರೆಗೆ ನಷ್ಟ ನಿಜ. ನಾನು 5 ದಿವಸ ಆಸ್ಪತ್ರೆ ಇಟ್ಟೆ, ನನಗೆ 5 ದಿವಸ ರೆಫರೆನ್ಸ್ ಇತ್ತು ಇಲ್ವಾ? ಲೆಕ್ಕ ಬಿಲ್ ಮಾಡುವಾಗ 5 ದಿವಸಕ್ಕೆ ಬಿಲ್ ಮಾಡು. 2 ದಿವಸ ಕಳಿಸಿದ್ರೆ 3 ದಿವಸದ ನಷ್ಟ. ಅದು ಯಾರು ಮಾತಾಡ್ತೀವಿ? ಹೇಗೆ ನಾವು ಎಚ್ಚರಿಕೆ ಇಲ್ಲ ಅಂತ ನೋಡುದು, ಅವ್ರನ್ನ ಹೆಲ್ಪ್ ಮಾಡಲಿಕ್ಕೆ ಕಲಿತಾರೆ. ಹೇಗೆ ಮಾಡ್ತೀವಿ? ಫಸ್ಟಿಗೆ ರೋಡ್ ಸೈಡ್ ಸೇಫ್ ಉಂಟಾ? ಇಲ್ಲದ್ರಲ್ಲಿ ಎಚ್ಚರ ಇಲ್ಲ. ನಾವು ಕಣ್ಣು ನೋಡ್ತಾ ಇದ್ದೇವೆ, ಓಪನ್ ಮಾಡ್ತಾರ ಇಲ್ಲ ಎಚ್ಚರ ಇಲ್ಲ. ಸರಿಯಾ? 1 2 3 4 5 ಸೆಕೆಂಡ್ 10 ಸೆಕೆಂಡ್ ಅಷ್ಟು ಟೈಮ್. CPR ಮಾಡುವ ಮೊದಲು ಆಂಬ್ಯುಲೆನ್ಸ್ಗೆ ನೋಡಬೇಕು ಇದು ಜಾಗ ಸೇಫ್ ಅಲ್ಲ. ಹೇಳಿ, ಸೀನ್ ಸೇಫ್. ವಿಡಿಯೋ ಆನ್ ಮಾಡ್ತಾರವರು, ಅದರಲ್ಲಿ ಬರ್ತದೆ. ಎಷ್ಟು ಸಲ ಮಾಡಬೇಕು? 30 ಸಲ. ಓಕೆ, ನಿಮ್ಗೀಗ 2 ಗೊತ್ತಾಯ್ತು. ಎಚ್ಚರಿಕೆಯಿಂದ ಹೇಗೆ ನೋಡಬೇಕು, ಜಾಗೃತಿ. ಸ್ಟಾರ್ಟ್. ಹೇ, ಆರ್ ಯು ಓಕೆ? ರೆಸ್ಪಾನ್ಸ್ ಇಲ್ಲ. ಪಲ್ಸ್ ನೋಡುದು. 1 2 3 4. ಈಗ ಕಂಪ್ಲೀಷನ್ ಶುರು ಮಾಡುವ. 1 2 3 4 5 6 7 8 9. ಕಾರ್ಯಕ್ರಮಡು ಮಲ್ಲಬನಿರಾದ ಪಾಲ್ಪಡೆಯಿನ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟಿರು ಜಿಲ್ಲಾ ಪೌರ ರಕ್ಷಣಾ ಪಡೆದ ಚೀಫ್ ವಾರ್ಡನ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ತಂಗ್ಲೆಗ್ ಸಾಮಾಜಿಕ ಹೊಣೆಗಾರಿಕೆ ಉಂಡು, ಸಾಮಾಜಿಕ ಬದ್ಧತೆ ಉಂಡು ಅವೇನು ಪ್ರದರ್ಶಿಸಾವಡ್ ಪಂಪಿನ ಉದ್ದೇಶರ್ದು ಈ ರೀತಿದ ಪ್ರಾತ್ಯಕ್ಷಿಕತೆ ನಡಪಾದ ಅಗತ್ಯ ಬೂರ್ನಗ ತೊಂದರೆ ಆಯ್ನಕ್ಲೆಗ್ ಸಗಾಯ ಮಲ್ಪೆರೆ ಪೆರೆಜನ ಆಂಡ ಇನ್ನಿತ ಶ್ರಮ ಸಾರ್ಥಕ ಆಪಣ ಪಂಡ ತೆರಿಪಾಯರು. ನಮಸ್ಕಾರ. ಈ ಹೃದಯ ಸ್ತಂಭನ ಪ್ರಾತ್ಯಕ್ಷಿಕ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಹಾಗೂ ಗಣ್ಯರಾದಂತಹ ನಿಟ್ಯ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ ಸತೀಶ್ ಭಂಡಾರಿ ಸರ್ ಅವರೇ, ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಶ್ರೀಪಾದ್ ಹಾಗೂ ಡಾಕ್ಟರ್ ಗಾಯತ್ರಿ ಭಟ್ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಪುತ್ತೂರು ರೆಡ್ ಕ್ರಾಸಿನ ಸಭಾಪತಿಗಳು ಹಾಗೂ ರೋಟರಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರೊಟೇರಿಯನ್ ಆಸ್ಕರ್ ಆನಂದ್ ಅವರೇ, ಪೌರ ರಕ್ಷಣಾ ತಂಡದ ಎಲ್ಲ ಕಾರ್ಯಕರ್ತರೇ, ಗೃಹ ರಕ್ಷಕರೇ, ಮಾಧ್ಯಮ ಬಂಧುಗಳೇ, ಇದೊಂದು ವಿಶೇಷವಾದಂಥ ತರಬೇತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೌರ ರಕ್ಷಣಾ ವಿಭಾಗ ಆರಂಭವಾಗಿ ಒಂದಷ್ಟು ಜನ ಈ ಕಾರ್ಯಕರ್ತರನ್ನು ನಾವು ತರಬೇತಿ ಮಾಡಬೇಕು, ಅವರಿಂದ ಸಮಾಜಕ್ಕೆ ಒಂದು ರೀತಿಯ ಸಹಾಯ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡ ನಾವು ಮಾಡ್ತಾ ಇದ್ದೇವೆ. ಪ್ರಥಮ ಚಿಕಿತ್ಸೆ ತರಬೇತಿ ಇರ್ಬೋದು, ಅಥವಾ ಫ್ಲಡ್ ರೆಸ್ಕ್ಯೂ ತರಬೇತಿ ಇರ್ಬೋದು, ಅಥವಾ ಫೈರ್ ಫೈಟಿಂಗ್ ತರಬೇತಿ ಇರ್ಬೋದು. ಅದೇ ರೀತಿ ಈಗ ಹೃದಯ ಸ್ತಂಭನ ಆದಾಗ ಜೀವ ಮರುಪೂರ್ಣ ಹೇಗೆ ಮಾಡ್ಬೋದು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಎನ್ನುವುದರ ಬಗ್ಗೆ ಒಂದು ತರಬೇತಿ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಆಸೆ ಇತ್ತು. ಬಹುಶಃ KSFA ಆಸ್ಪತ್ರೆಯಲ್ಲಿ ಈ ರೀತಿಯ ತರಬೇತಿಗಳು ನಿರಂತರವಾಗಿ ನಡೀತಾ ಇದೆ. ಇದೊಂದು ಸ್ಕಿಲ್ ಲ್ಯಾಬ್, ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಸ್ಕಿಲ್ ಲ್ಯಾಬ್. ಮತ್ತೆ ನಿಟ್ಯ ವಿಶ್ವವಿದ್ಯಾನಿಲಯ
ತಮ್ಮ ಸಾಮಾಜಿಕ ಕಳಕಳಿಯನ್ನು ದಿನನಿತ್ಯ ತೋರಿಸ್ತಾ ಇದೆ. ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿಯನ್ನ ಒಂದು ವಿದ್ಯಾಸಂಸ್ಥೆ, ವೈದ್ಯಕೀಯ ಸಂಸ್ಥೆ ಹೇಗೆ ತೋರಿಸಬಹುದು ಅನ್ನೋದಕ್ಕೆ ನಿಟ್ಟೆ ವಿಶ್ವವಿದ್ಯಾನಿಲಯ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ. ನಾವು ಈ ವಿಚಾರದ ಬಗ್ಗೆ ಆಸ್ಕರ್ ಅವರ ಹತ್ರ ಮಾತಾಡಿ, ನಾನು ಹೀಗೆ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ತರಬೇತಿ ಆಗಬೇಕು ಅಂತ ಹೇಳಿ ನಾನು ಡಾಕ್ಟರ್ ಶ್ರೀಪಾದ್ ಅವರು, ನನ್ನ ಆತ್ಮೀಯ ಮಿತ್ರರು ಅವರ ಹತ್ರ ಕೇಳಿಕೊಂಡಾಗ, ಖಂಡಿತವಾಗಿ ಸಹ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಕಾರ್ಯಕರ್ತರಿಗೆ ನಾವು ತರಬೇತಿ ನೀಡಲಿಕ್ಕೆ ಸಿದ್ಧ ಅಂತ ಹೇಳಿ ಅವರು ಇವತ್ತು ಉಚಿತವಾಗಿ ಈ ಒಂದು ತರಬೇತಿಯನ್ನು ನೀಡಿರುತ್ತಾರೆ. ಬಹುಶಃ ಈ ತರಬೇತಿ ಇಷ್ಟೆಲ್ಲ ಮ್ಯಾನಿಕ್ಯೂನ್ಗಳನ್ನು ಇಟ್ಟುಕೊಂಡು ಮಾಡುವುದು ಅಷ್ಟು ಸುಲಭದ ಮಾತ್ರ ಅಲ್ಲ. ಇಷ್ಟೊಂದು ಸಂಪನ್ಮೂಲಗಳನ್ನ, ಇಷ್ಟೊಂದು ವ್ಯವಸ್ಥೆಗಳನ್ನ ಕ್ರೋಢೀಕರಿಸಬೇಕಾದ್ರೆ ಆರ್ಥಿಕವಾದಂತಹ ಹೊರೆ ಇರ್ತದೆ. ನಮ್ಮ ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆಯನ್ನ ಅವರು ನೋಡಿಕೊಂಡು ಬಹುಶಃ ಇವರಿಗೆ ಒಂದು ಉಚಿತವಾಗಿ ಮಾಡಬೇಕು ಅಂತ ಹೇಳುವ ಒಂದು ಅಭಿಪ್ರಾಯಪಟ್ಟು ಅವರ ಹಿರಿಯ ಅಧಿಕಾರಿಗಳು, ನಿಟ್ಟೆ ವಿಶ್ವವಿದ್ಯಾನಿಲಯದಂತ ಹಿರಿಯ ವೈದ್ಯರು, ಉಪಕುಲಪತಿಗಳು, ಕುಲಪತಿಗಳು ಅವರ ಜೊತೆ ಮಾತನಾಡಿ ನಮಗೆ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಟ್ಟದಕ್ಕೆ ಒಬ್ಬ ಸಮಾಧಿಷ್ಠನ ನೆಲೆಯಲ್ಲಿ ಹಾಗೂ ಮುಖ್ಯ ಪಾಲಕನ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ದಳದ ಪರವಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯಕ್ಕೆ ನಾನು ಮೊದಲನಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ತಾನೇ ಡಾಕ್ಟರ್ ಸತೀಶ್ ಭಂಡಾರಿ ಸರ್ ಅವರು ಹೇಳಿದರು, ಪ್ರತಿ 45 ಸೆಕೆಂಡ್ಗೊಮ್ಮೆ ಒಂದು ಹೃದಯ ಸ್ತಂಭನ ಆಗ್ತಾ ಇದೆ ಅಂತ ಹೇಳಿ. ಈ ರೀತಿಯ ತರಬೇತಿ ಪ್ರತಿಯೊಬ್ಬ ಪ್ರಜೆಗೂ ಆಗಬೇಕು. ವಿದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಇದು ಗೊತ್ತಿದೆ. ಇಲ್ಲಿ ನಮ್ಮಲ್ಲಿ ಕೆಲವು ಡಾಕ್ಟರ್ಗಳಿಗೆ ಮಾತ್ರ ಗೊತ್ತಿದೆ. ಹೆಚ್ಚಿನ ಡಾಕ್ಟರ್ಗಳಿಗೂ ಸಹ ಈ ರೀತಿಯ ಒಂದು ಸ್ಪಂದನೆ ಯಾವ ರೀತಿ ಮಾಡಬೇಕು, ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನೋದು ತಿಳಿದಿರುವುದಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಸಾಮಾಜಿಕ ಬದ್ಧತೆ ಇದೆ, ಅದನ್ನು ನಾವು ಪ್ರದರ್ಶಿಸಬೇಕು, ಅದನ್ನು ಕಲ್ತ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮಗೆ ಇವತ್ತು ಒಂದು ಈ ರೀತಿಯ ಒಂದು ಸುಸಜ್ಜಿತವಾದ ಲ್ಯಾಬ್ನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿ ಒಂದು ಒಳ್ಳೆಯ ರೀತಿಯ ಪ್ರಾತ್ಯಕ್ಷಿಕೆಯನ್ನ ನೀಡಿ ತಮಗೆಲ್ಲ ಇದನ್ನ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ತಾವು ಅಗತ್ಯ ಬಿದ್ದಾಗ, ಸಂದರ್ಭ ಬಂದಾಗ ತಮ್ಮ ಈ ಸ್ಕಿಲ್ಗಳನ್ನು, ನೈಪುಣ್ಯವನ್ನು ಬಳಸಿಕೊಂಡು ನಮ್ಮ ಸಮಾಜದ ನೊಂದವರಿಗೆ ಅಥವಾ ಈ ರೀತಿ ತೊಂದರೆಯಾದವರಿಗೆ ಸಹಾಯ ಮಾಡುವಲ್ಲಿ ಉಪಯೋಗ ಆದರೆ ಇವತ್ತಿನ ನಮ್ಮ ಶ್ರಮ ಸಾರ್ಥಕವಾಗ್ತದೆ. ಹೀಗಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯಕ್ಕೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಮಗದೊಮ್ಮೆ ಧನ್ಯವಾದ ಅರ್ಪಿಸುತ್ತಾ, ಮುಂದೆಯೂ ಇಂತಹ ರೀತಿಯ ಕಾರ್ಯಕ್ರಮಗಳು ನಮಗೆ ಅಗತ್ಯ ಬಿದ್ದಾಗ ತಮ್ಮನ್ನು ಸಂಪರ್ಕಿಸ್ತೇವೆ. ನಮಗೂ ಸಹ ನಿಮ್ಮ ಸಹಕಾರ ಮುಂದೆಯೂ ಇರಲಿ ಅಂತ ಹೇಳುತ್ತಾ, ಇವತ್ತು ಭಾಗವಹಿಸಿದ ಎಲ್ಲರಿಗೂ ಸಹ ಧನ್ಯವಾದ ಹೇಳುತ್ತಾ, ಇದು ಕೇವಲ ಒಮ್ಮೆ ಮಾಡಿ ಕಲ್ತು ಮರೆತು ಬಿಡುವಂತ ವ್ಯವಸ್ಥೆ ಅಲ್ಲ. ನಿರಂತರವಾಗಿ ಈ ರೀತಿಯ ತರಬೇತಿಗಳು ಅಗತ್ಯ. ಪ್ರತಿ 3 ವರ್ಷಕ್ಕೊಮ್ಮೆ ನಮಗೆಲ್ಲ ಈ ರೀತಿಯ ತರಬೇತಿ ಆಗಬೇಕು. ಸೊ ಈ ತರಬೇತಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಒಂದು ಸುದೃಢವಾದಂತಹ, ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ವಿಶೇಷ ದಿನದಂದು, ಗಾಂಧಿ ಜಯಂತಿಯ ದಿನದಂದು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನದ ದಿನದಂದು ತಮಗೆಲ್ಲ ನಾನು ಗಾಂಧಿ ಜಯಂತಿಯ ಶುಭಾಶಯಗಳು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಾವೆಲ್ಲ ಮಗದೊಮ್ಮೆ ನಮ್ಮನ್ನು ಸಮಾಜದ ಸೇವೆಗೆ ಸಮರ್ಪಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ದೇರಳಕಟ್ಟೆ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯದ ಉಪಕುಲಪತಿರು ಡಾಕ್ಟರ್ ಸತೀಶ್ ಭಂಡಾರಿ ಗುರ್ಕಾರ್ನಿವೆಸ್ತಿದ್ದರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯ ಅರಿವಳಿಕಾ ಶಾಸ್ತ್ರ ಬೊಕ್ಕ ತೀವ್ರ ನಿಗಾ ಘಟಕದ ವಿಭಾಗ ಮುಖ್ಯಸ್ಥರು ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀಪಾದಾಜಿ ಮೆಹಂದಳೆ ಬೊಕ್ಕ ಪ್ರಾಧ್ಯಾಪಕರು ಡಾಕ್ಟರ್ ಗಾಯತ್ರಿ ಭಟ್ ಸಂಪನ್ಮೂಲ ವ್ಯಕ್ತಿಗಳಾದ ಪಾಲ್ಪಡೆದಿದ್ದರು. ಜಾಸ್ತಿ ತೊಂದರೆ ತಪ್ಪಿಸಿದ್ರೆ ಅವರು ಬೇಗ ಹುಷಾರಾಗ್ತಾರೆ. ಅವರು ಇದೇ ಉದಾಹರಣೆ ತಗೊಳ್ಳಿ, ಯಾರಿಗಾದ್ರೂ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೇ ಇದ್ರೆ ನೀವು ಹೋಗೋ ಚಾನ್ಸ್ ಇರುತ್ತೆ. ಬ್ಲೀಡಿಂಗ್ ಆಗಿ ನೀವು ಬ್ಲೀಡಿಂಗ್ ನಿಲ್ಲಿಸಿದ್ರೆ ಜೀವ ಉಳಿದು, ಜಾಸ್ತಿ ಬ್ಲೀಡಿಂಗ್ ಆದರೆ ನೀವು ಇದ್ರೂ ಕೂಡ ಅವರಿಗೆ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಬೇಕು. ಆಸ್ಪತ್ರೆ ಕರ್ಕೊಂಡೋಗಿ ಬ್ಲೀಡಿಂಗ್ ನಿಲ್ಲಿಸಿ ರಕ್ತ ಕೊಡಬೇಕು. ಆ ರಕ್ತ ಕೊಟ್ಟರೆ ಕಾಂಪ್ಲಿಕೇಶನ್ ಆಗ್ತದೆ. ಸಣ್ಣ ಪರ್ಸೆಂಟೇಜ್ ಜನಕ್ಕೆ ಕಾಂಪ್ಲಿಕೇಶನ್ ಆಗ್ತದೆ, ಇನ್ನೂ ಹೆಚ್ಚು ತೊಂದರೆ ಆಗ್ತದೆ. ರಕ್ತ ಕೊಟ್ಟದಿಂದ ತೊಂದರೆ ಆಗ್ತದೆ. ಮೂರನೇದು, ನೀವು ಬೇಗ ಆಸ್ಪತ್ರೆಗೆ ತಗೊಂಡು ಹೋಗೋದಿದ್ರೆ ಇನ್ಫೆಕ್ಷನ್ ಆಗ್ತದೆ, ರಸಿ ಆಗ್ತದೆ ಅಲ್ವಾ? ಕೆಲವು ಸಲ ರಸಿ ಆದರೆ ಪರ್ಮನೆಂಟ್ ತೊಂದರೆ ಆಗ್ತದೆ. ಅದನ್ನು ತಪ್ಪಿಸಿ ನಮ್ಮ ಮೋಟರ್ ಏನಿದೆ, ನಾವು ಕೆಲಸ ಮಾಡುವಾಗ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಏನಾದಾಗಿ ಬಂದರೆ ಅವರನ್ನು ಆದಷ್ಟು ಬೇಗ ಹುಷಾರು ಮಾಡಿ ಮನೆಗೆ ಕಳಿಸಿದ್ರೆ ಅವರು ಕೆಲಸಕ್ಕೆ ಹೋಗ್ತಾರೆ. ಅವರ ಜೀವನ ವಿಧಾನ ಮುಂಚಿನ ಹಾಗೆ ಆಗ್ತದೆ. ಎಷ್ಟು ಬೇಗ ಆಗ್ತದೆ ಅಷ್ಟೇ ಅವರು ಸಮಾಜಕ್ಕೆ ಮತ್ತು ಅವರ ಕುಟುಂಬಕ್ಕೆ ಉಪಯುಕ್ತರಾಗಬೇಕು.
ಹಾಗೆ ಅವರನ್ನು ಬೇಗ ಹುಷಾರು ಮಾಡಿ. ಅದಕ್ಕೆ ಹೇಳ್ತಾರೆ ಡಾಕ್ಟರ್ಸ್ ಬಂದ ಕೂಡಲೇ ಒಂದು ಆಪರೇಷನ್ ಮಾಡಬೇಕು 5 ಗಂಟೆ ಒಳಗೆ 6 ಗಂಟೆ ಒಳಗೆ ಮಾಡಬೇಕು. ಆಗ ಜನ ಹೇಳ್ತಾರೆ ಡಾಕ್ಟರ್ ಬರೀ ಕಾಸು ಮಾಡೋ ರಿಸಲ್ಟ್ ಅಂದಿದ್ದಾರೆ, ಬೇಗ ಬೇಗ ಆಪರೇಷನ್ ಅಂತ ಹೇಳ್ತಾರೆ ಅಲ್ವಾ. ವಾಟ್ಸಪ್ ಯೂನಿವರ್ಸಿಟಿ ಅವರಿಗೆ ಕೇಳೋದು ವಿಷಯ ಇದೆ, ಇಂಥದ್ದೆಲ್ಲ ಬರ್ತಾರೆ. ಆದ್ರೆ ಅದು ಹಾಗೆ ಇರೋದಿಲ್ಲ. ನಿಜವಾದ ವಿಷಯ ಏನಿರ್ತದಂದ್ರೆ ಆದಷ್ಟು ಬೇಗ ಆ ಕಾಯಿಲೆಯನ್ನು ನಾವು ಕಾಯಿಲೆ ಇರೋದಿಲ್ಲ, ಆಕ್ಸಿಡೆಂಟ್ ಆಗಿ ಮುಂದಿರ್ತದೆ, ಆದಷ್ಟು ಬೇಗ ಅದನ್ನು ಜೋಡಿಸಿದರೆ ಆದಷ್ಟು ಬೇಗ ಗುಣ ಆಗ್ತದೆ. ಅವರು ಆದಷ್ಟು ಬೇಗ ಅವರ ಮುಂಚಿನ ಕೆಲಸ ಶುರು ಮಾಡ್ತಾರೆ. 2 ದಿವಸ ಜಾಸ್ತಿ ಆಸ್ಪತ್ರೆಯಲ್ಲಿ ಇದ್ರೆ ಅವರ ಹೆಂಡತಿ ಆಗಿ ಅವರ ಜೊತೆ ನಿಂತರು, ಇವರ ಕೆಲಸ ಹೇಗೆ ಹೋಯ್ತು ಅಲ್ವಾ. ದೊಡ್ಡ ಕುಟುಂಬ ಇದ್ರೆ ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲಿ 4 ಜನ ಇರುವಾಗ ಒಬ್ಬರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅದು ಕುಟುಂಬದ ಪರಿಸ್ಥಿತಿ ಏನಾಗ್ತದೆ. ಅದಕ್ಕೆ ನಾವೇನು ಹೇಳ್ತೇವೆ, ಕೂಡಲೇ ಮಾಡಿ ಆದಷ್ಟು 1 ದಿವಸ ಮನೆ ಕಳಿಸ್ಬೇಕು. ಯಾರಿಗೆ ಜಾಸ್ತಿ ಪ್ರಯೋಜನ ಆಗುತ್ತೆ. ಆಸ್ಪತ್ರೆಗೆ ನಷ್ಟ ನಿಜ. ನಾನು 5 ದಿವಸ ಆಸ್ಪತ್ರೆ ಇಟ್ಟರೆ ನನಗೆ 5 ದಿವಸ ರೆಫರೆನ್ಸ್ ಇತ್ತು ಇಲ್ವಾ. ಲೆಕ್ಕ ಬಿಲ್ ಮಾಡುವಾಗ 5 ದಿವಸಕ್ಕೆ ಬಿಲ್ ಮಾಡಬೇಕು. 2 ದಿವಸ ಕಳಿಸಿದ್ರೆ 3 ದಿವಸದ ನಷ್ಟ. ಅದು ಯಾರು ಮಾತಾಡ್ತೀವಿ. ನಂದು ಆಪರೇಷನ್ ಚಾರ್ಜ್ ಜಾಸ್ತಿ ಇರ್ತದೆ, ಏನು ವ್ಯತ್ಯಾಸ ಅದು. 3 ದಿವಸ ರೆಂಟ್ ಲಾಸ್ ಆಯ್ತದೆ ಇಲ್ವಾ. ಇದೆಲ್ಲ ಸಣ್ಣ ಸಣ್ಣ ವಿಷಯ ಬಂದಿದ್ದೀರಿ ಅಂತ ಹೇಳಿ. ಆದ್ರೆ ನಮ್ಮ ಮಟ್ಟ ಅನ್ನೋದು ಆದಷ್ಟು ಬೇಗ ಹುಷಾರು ಮಾಡಿ ಆದಷ್ಟು ಬೇಗ ಮನೆಗೆ ಕಳಿಸಿ ಆದಷ್ಟು ಬೇಗ ವಾಪಸ್ ಕೆಲಸ ಕೊಡಿ. ಅವರ ಮನೆಯ ಕೆಲಸ ಅವರ ದಿನಚರಿ ಮೊದಲಿನಾಗೆ ಆಗ, ಅದು ಉದ್ದೇಶ. ಅದಕ್ಕೆ ಅದರಲ್ಲೇ ಪ್ರಥಮ ಚಿಕಿತ್ಸೆ ಪಾತ್ರ ದೊಡ್ಡದು. ಅವರು ಜಾಸ್ತಿ ಹೋದ್ರು ಅಲ್ಲೇ ಬಿದ್ದಿದ್ರು, ಆಸ್ಪತ್ರೆಗೆ ಬರುವಾಗ ತಡ ಆಯ್ತು, ಗಾಯದಲ್ಲಿ ರಕ್ತ ಹೋಗ್ತದೆ, ಮತ್ತೆ ಕಷ್ಟ ಆಗ್ತದೆ. ಹೀವಾಗ್ತದೆ, ಇನ್ನೂ ದೊಡ್ಡ ಕಷ್ಟ. ಅದು ಕೂಡ ಸರಿ ಮಾಡಲಿಕ್ಕಾಗುತ್ತದೆ. ಅದರ ಗುಣ ಆಗಲಿಕ್ಕೆ 15-20 ದಿವಸ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಪ್ರಥಮ ಚಿಕಿತ್ಸೆ ಬಾರಿ ಅಗತ್ಯ ಅಂತ. ಅದು ಬೇಗ ಮಾಡಬೇಕು, ಸರಿಯಾಗಿ ಮಾಡಬೇಕು. ಅದರಲ್ಲಿ ಇದು ಕೂಡ ನೋಡಿ. ನೀವೇ ಹೇಳ್ತೀರಿ ಯಾರು ಫಸ್ಟ್ ಏಡ್ ಮಾಡಬೇಕು ಅಂತ ಅಲ್ವಾ. ಹೆಚ್ಚಾಗಿ ಏನಾಗ್ತದೆ ಅಂದ್ರೆ ತೊಂದರೆ ಆಗುವಾಗ ಅದು ಹೇಳಿ ಬರೋದಿಲ್ಲ. ಇಷ್ಟು ಗಂಟೆಗೆ ಇಷ್ಟು ಗಂಟೆಗೆ ನೀವು ಹೇಳ್ತೀರ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ಅದಾಗ್ತದೆ ಅಷ್ಟೇ. ಆಗ್ತದೆ. ರಾತ್ರಿ 12 ಗಂಟೆಗೆ ಆಕ್ಸಿಡೆಂಟ್ ಆಗ್ಬೋದು, ಎಲ್ಲಾದ್ರೂ ಟ್ರೆಕ್ಕಿಂಗ್ ಹೋದಾಗ ಬೀಳ್ಬೋದು, ಇಲ್ಲ ಮನೆಯಲ್ಲೇ ಬೀಳ್ಬೋದು. ಅದೇನು ಹೇಳಿ ಬರ್ಬೋದು ಅಲ್ವಾ. ಎಲ್ಲಿ ಯಾವಾಗ ಬೇಕಾದ್ರೆ ಆಗ ಜೊತೆಗೆ ಯಾರಿರ್ತಾರೆ ಅವರು ನಮಗೆ ಸಹಾಯ ಮಾಡ್ತಾರೆ. ಅದು ಹೆಚ್ಚಿನಾಗಿ ಏನಾಗ್ತದೆ, ಅಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ನಮ್ಮ ಟ್ರೈನಿಂಗ್ ಇರ್ತದೆ ಅಂತೀವಿ ಅಲ್ವಾ. ಈಗ ನೀವೆಲ್ಲ ಟ್ರೈನ್ ಇದ್ದೀರಿ, ನೀವು ಏನಾದರೂ ಹೆಚ್ಚು ಕಡಿಮೆ ಆದಾಗ ನೀವೆಲ್ಲ ಹೋಗ್ತೀರಿ ಕೆಲಸ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ. ಆಗ ನೀವು ವಾಲಂಟಿಯರ್ಸ್ ಇದ್ದಾಗ, ಸ್ವಯಂ ಸೇವಕರಿದ್ದಾಗ ನಿಮಗೆ ಗೊತ್ತಿದ್ರೆ ನೀವು ಮಾಡ್ತೀರಿ. ಹೆಚ್ಚಿನ ಸಲ ನಿಮ್ಮ ಹತ್ರ ಹೇಳುದಿಲ್ಲ, ಅವಾಗ ಯಾರು ಮಾಡಬೇಕು ಫಸ್ಟ್ ಏಡ್, ಅಲ್ಲಿ ಯಾರು ಇರ್ತಾರೋ ಅಲ್ವಾ. ಅದಕ್ಕೆ ಪ್ರತಿಯೊಬ್ಬರಿಗೂ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಬೇಕು ಅಂತ
ಅದಕ್ಕೆ ಮುಂಚೆ ಫಸ್ಟ್ ಏಡ್ ಕಲಿಯುವಾಗ ಒಂದು 4-5 ಸಣ್ಣ ಸಣ್ಣ ವಿಷಯ ನಾವು ತಿಳ್ಕೊಳ್ಳಿ. ಏನಂತ ಹೇಳಿದ್ರೆ ಏನೇನು ಗೊತ್ತಿರಬೇಕು ನಮಗೆ, ಸಣ್ಣ ನಮ್ಮ ದೇಹ ಹೇಗೆ ಕೆಲಸ ಮಾಡಬೇಕು. ನೀವೆಲ್ಲ ಈಗ ಎಲ್ಲ ಓದಿದವರು ನಿಮ್ಗೆ ಗೊತ್ತಿರ್ತದೆ, ಸ್ವಲ್ಪ ಬಯಾಲಜಿ ಗೊತ್ತಿರ್ತದೆ. ನಮ್ಮ ದೇಹ ಹೇಗೆ ಕೆಲಸ ಮಾಡ್ತದೆ, ಜೀವ ಉಳಿಲಿಕ್ಕೆ ಮಿನಿಮಮ್ ಕನಿಷ್ಠವಾಗಿ ಏನೇನು ಇರಬೇಕು ಕೆಲವು ಒಬ್ಬ ಮನುಷ್ಯ ಜೀವಂತ ಇರಲಿಕ್ಕೆ ಕನಿಷ್ಠ ಏನೇನು ಇರಬೇಕು, ಆಕ್ಸಿಜನ್ ಇರಬೇಕು, ಹೌದಾ? ಮತ್ತೆ ರಕ್ತ ಇರಬೇಕು. ಸುಮ್ಮನೆ ರಕ್ತ ಇದ್ರೆ ಸಾಕ? ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಸಂಚಾರ ಇರಬೇಕು. ಸುಮ್ಮನೆ ರಕ್ತ ಸಂಚಾರ ಇದ್ರೆ ಸಾಕ? ಇಲ್ಲ, ರಕ್ತ ಸಂಚಾರ ಕೂಡ ಅದಕ್ಕೆ ಬೇಕಾದ ಪ್ರಮಾಣದಲ್ಲೇ ಇರಬೇಕು. ಅದಕ್ಕೆ ನಾವೇನು ಹೇಳ್ತೇವೆ ಬ್ಲಡ್ ಪ್ರೆಷರ್ ಅಂತ ಇರ್ತದೆ, ರಕ್ತದ ಒತ್ತಡ ಎಷ್ಟು ಬೇಕು ಅಷ್ಟೇ. ಆಕ್ಸಿಜನ್ ಹೇಗೆ ಹೋಗ್ತದೆ? ಮೂಗಿನಿಂದ ಹೋಗ್ತದೆ. ಸರಿ, ವೆರಿ ಗುಡ್. ಎಲ್ಲಿಗೆ ಹೋಗ್ತದೆ? ಶ್ವಾಸಕೋಶ. ಅದು ಹೋಗ್ತಾ ಇರೋದು ಬರ್ತಾ ಇರ್ತದೆ ಅಲ್ವಾ? ಒಳಗೆ ಹೋದ ಗಾಳಿಯಿಂದ ನಮ್ಮ ರಕ್ತ ಬೇಕಾದಷ್ಟು ಆಕ್ಸಿಜನ್ ತಗೊಂಡು ಇಡೀ ದೇಹಕ್ಕೆ ಪರಿಚಲನೆ ಮಾಡ್ತದೆ, ಸಂಚಾರ ಮಾಡ್ತದೆ, ಸರ್ಕ್ಯುಲೇಟ್ ಮಾಡ್ತದೆ. ಅದಕ್ಕೆ 2 ವಿಷಯ, ಒಂದು ನಾವು ಉಸಿರಾಡ್ತಾ ಇರಬೇಕು, 2ನೇದು ರಕ್ತ ಸಂಚಾರ ಸರಿಯಾಗಬೇಕು, ಅಂದ್ರೆ ಹೃದಯ ಬಡಿತಾ ಇರಬೇಕು ಅಲ್ವಾ? ರಕ್ತ ಸಂಚಾರ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. 3ನೇದು ನಮಗೆ ಏನು ತೊಂದರೆ ಆಗಿದೆ ಅಂತ ಒಂದು ನೋಡಿ ತಿಳ್ಕೊಳ್ಳೋದು ಸಣ್ಣ ಇದು ಬೇಕು. ಅದರಲ್ಲಿ ಮೊದಲನೇದೇನಂದ್ರೆ ಎಚ್ಚರ ಇದ್ದಾರ ಇಲ್ವಾ, ಮತಿ ತಪ್ಪಿದ್ರೆ ರಿಸ್ಕ್ ಜಾಸ್ತಿ ಅಲ್ವಾ? ಮತಿ ತಪ್ಪಿರ್ಬಾರ್ದು, ತಲೆಗೆ ಪೆಟ್ಟಿರ್ಬಾರ್ದು. ಅದಕ್ಕಿಂತ ಮುಂಚೆ ಇನ್ನೊಂದು ಏನಂದ್ರೆ ಫಸ್ಟ್ ಅವರಿಗೆ ಉಸಿರಾಟ ಮಾಡ್ತಾ ಇಲ್ವಾ, ನಮ್ಮ ರಕ್ತ ಸಂಚಾರ ಆಯ್ತು. 3ನೇದು ಮತಿ ಉಂಟಾ ಇಲ್ವಾ? ಮತಿ ಉಂಟು, ಸ್ವಲ್ಪ ರಿಸ್ಕ್ ಕಡಿಮೆ ಅಂತ ಸ್ವಲ್ಪ ನಮಗೆ ಕೋಸೋದುಂಟು ಆಸ್ಪತ್ರೆ ಹೋಗಿ. ಮತಿ ತಪ್ಪಿದ್ರೆ ರಿಸ್ಕ್ ಜಾಸ್ತಿ. ರಕ್ತ ತುಂಬ ಹರಿತಾ ಉಂಟ ಅಂದ್ರೆ ರಕ್ತ ನಿಲ್ಲಿಸ್ತು. ಇಂಥ ಸಣ್ಣ ಸಣ್ಣ ವಿಷಯ ನಮಗೆ ಗೊತ್ತಿದ್ರೆ ಆವಾಗ ಸೇವೆ ಮಾಡಿ ಕೇಳ್ತಾರೆ. ಅದಕ್ಕಿಂತ ಮುಂದೆ ಅವನಿಗೆ ಮೂಳೆ ಮರಿತು, ಅದನ್ನು ಹೇಗೆ ಸಪೋರ್ಟ್ ಮಾಡ್ಬೋದು, ಬೇಕಿದ್ದಾಗಿದೆ ಹೇಗೆ ನಿಲ್ಲಿಸಬಹುದು. ಹೊಗೆ ತುಂಬ ಉಂಟು, ಹೊಗೆ ಇದ್ದಾಗ ನಾವು ಏನು ಮಾಡಬೇಕು, ಅದರಲ್ಲಿ ಏರ್ಪಟ್ಟು ಸಂತೋಷ ಟ್ರೈನ್ ಇದ್ದಾರೆ. ಕೊನೆಯದಾಗಿ ನಾವು CPR ರಿಸಸಿಟೇಟ್ ಹೇಗೆ ಮಾಡೋದು, ರಿಸಸಿಟೇಷನ್ ಅಂತ ಹೇಳ್ತಾರೆ. ಏನಾದರೂ ಉಸಿರಾಟ ನಿಂತು ಹೋಯ್ತು, ಹೃದಯ ನಿಂತು ಹೋಯ್ತು, ಅದನ್ನು ಹೇಗೆ ಸರಿ ಮಾಡೋದು, ಇದೆಲ್ಲ ಸಣ್ಣ ವಿಷಯಗಳನ್ನ ಗೊತ್ತಿದ್ರೆ ನಾವು ಫಸ್ಟ್ ಏಡ್ ಚೆನ್ನಾಗಿ ಮಾಡ್ತೀವಿ. ಎಲ್ಲದಕ್ಕಿಂತ ಜಾಸ್ತಿ ಯಾವ್ದು ಅಂತ ಹೇಳಿದ್ರೆ ಸ್ವಲ್ಪ ಕಾಮ್ ಮೈಂಡ್ ಅಂತ, ಶಾಂತ ಮನೋಭಾವ. ಅಂದ್ರೆ ಒಂದು 10 ಸೆಕೆಂಡ್ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಗಡಿಬಿಡಿ ಮಾಡಿದ್ರೆ ಕಷ್ಟ. ಗಡಿಬಿಡಿ ಮಾಡಿ ತೊಂದರೆ ಆದಂಥ ಉದಾಹರಣೆಗಳನ್ನ ದಿನನಿತ್ಯ ಬೇಕಾಗಬೇಕು ಇಲ್ವಾ? ನೀವು ಓದಿರ್ತೀರಿ, ಅದು ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಒಂದು ಈಗ ನೋಡಿ, ಈಗ ಈ ಕೋವಿಡ್ ಬಂದ ಮೇಲೆ ಇಂಥ ಸ್ವಲ್ಪ ಕಮ್ಮಿ ಆಗಿದೆ, ಬಹಳ ಸಂತೋಷ. ಕೋವಿಡ್ ಬಂದ ಮೇಲೆ ರಿಪೋರ್ಟ್ಸ್ ಎಲ್ಲ ಕಮ್ಮಿ ಆಗಿದೆ. ಅದಕ್ಕೆ ಮುಂಚೆ ಹೊಳೆಗೆ ಸ್ನಾನ ಮಾಡಲಿಕ್ಕೆ ಹೋದ್ರು, ಬಾವಿಗೆ ಇಳಿದ್ರು, ಅಲ್ಲಿ ಒಂದು ಮಗು ಬಿತ್ತು, ಮಗು ತೆಗಿಲಿಕ್ಕೆ ಹೋಗಿ ಇನ್ನಿಬ್ಬರು ಬಿದ್ದರು, ಓದಿದ್ರು. ಯಾವಾಗ ಬರ್ತಾರೆ ಪೇಪರ್ ಓದೋದವರಿಗೆ ಇದು ಬೇಜಾರಿಲ್ಲ, ಯಾಕಂದ್ರೆ ಅವರಿಗೆ ಇದೆಲ್ಲ ಓದಬೇಕು. ಪೇಪರ್ ಓದಿದವರಿಗೆ ಬೇಜಾರು ಜಾಸ್ತಿ. ಪೇಪರ್ ಓದ್ತೀರ ನೀವೆಲ್ಲ? ವೆರಿ ಗುಡ್, ಓದ್ಬೇಕು. ಪೇಪರ್ ಓದಿ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವೇನಾದರೂ ನಿರ್ಧಾರ ತಗೊಳ್ಳೋದನ್ನು ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಹೇಳ್ತಾರೆ ಇಂಗ್ಲೀಷ್. ತಿಳ್ಕೊಂಡು ನೀವು ನಿರ್ಧಾರ ತಗೊಂಡದ್ದು ಹಾಗೆ ಕೆಲಸ ಮಾಡಿ. ನೀವೀಗ ಎಲೆಕ್ಷನ್ಲಿ ವೋಟಿಂಗ್ ಆಗಲಿ, ಇನ್ಯಾವುದೋ ವಿಷಯದಲ್ಲಿ ಚರ್ಚೆ ಆಗಲಿ, ಇನ್ಫಾರ್ಮ್ಡ್ ಡಿಸಿಷನ್ ಇರುತ್ತೆ. ನೀವೆಲ್ಲ ಪರಿಣತಿ ಇರುತ್ತೆ, ತಿಳ್ಬೇಕಾದ ಅಗತ್ಯ. ಎಲ್ಲದಕ್ಕಿಂತ ಮುಖ್ಯ ಏನಂತ ಹೇಳಿದ್ರೆ ಕಾಮನ್ ಸೆನ್ಸ್. ಅನ್ಕಾಮನ್ ಲೆಕ್ಕ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಬೇಗ ಯೋಚನೆ ಮಾಡಿ ಮಾಡುವಂಥದ್ದೊಂದು ಅಗತ್ಯ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ನಮಗೆ ತೊಂದರೆ ಆಗುತ್ತೆ, ಯಾರು ನೀವು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಿ, ನೀವೆಲ್ಲ ವಾಲಂಟಿಯರ್ಸ್, ನೀವು ಸ್ವಯಂ ಸೇವಕರು, ನೀವು ಕಷ್ಟ ಇರುವಂಥ ಸಮಯದಲ್ಲಿ ಹೋಗ್ತೀರಿ. ನೆರೆ ಬಂತು, ಏನಾದರೂ ಬಿತ್ತು, ನೀರು ಗುಡ್ಡೆ ಜರಿತು, ಬಿಲ್ಡಿಂಗ್ ಬಿತ್ತು, ಬೆಂಕಿ ಬಿತ್ತು, ಅಂಥ ಸಮಯದಲ್ಲಿ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಅಲ್ವಾ? ನಿಮ್ಮ ಕಮಾಂಡೆಂಟ್ ಹೇಳ್ತಾರೆ ಇಂಥದ್ರಲ್ಲಿ ಪ್ರಾಬ್ಲಮ್ ಆಗಿದೆ, ನಾವು ರೆಡಿಯಾಗಿ ಹೋಗಿ
ಅಲ್ಲಿ ಹೋದ ಮೇಲೆ ಅವ್ರು ಹೇಳ್ತಾರೆ ಇದಂತ ಕೆಲಸ ಮಾಡಿ ಅಂತ. ಆದರೆ ಆ ಸಮಯದಲ್ಲಿ ಅಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದು ನಿಮ್ಮ ಕೈಗೆ. ಒಳಗೆ ಹೋಗ್ಬೇಕು ಬೇಡ ಅಲ್ವಾ? 10 ಸೆಕೆಂಡ್ 5 ಸೆಕೆಂಡಲ್ಲಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಕೆಲಸ ಮಾಡಿ ಮುಗಿಸ್ಬೇಕು. ಅಷ್ಟು ಜಾಸ್ತಿ ಮುಗಿಸುತ್ತೆ. ಅದಕ್ಕೆ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ಗೆ ಕನ್ನಡದಲ್ಲಿ ಶಬ್ದ ಉಂಟು. ಸಾಮಾನ್ಯ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಡ್ಜ್. ಏನ್ ಸರ್? ಸಾಮಾಜಿಕ ಅಂದ್ರೆ ಸೋಷಿಯಲ್ ಸಿವಿಕ್ ಸೆನ್ಸ್. ನನಗೆ ಗೊತ್ತಿಲ್ಲ, ನನಗೆ ಕೇಳ್ತೇವೆ, ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಕನ್ನಡ ಬರಬೇಕು. ನಿಮ್ಮ ಯೋಚನೆ ಸಮಾಜಕ್ಕೆ ಅವರಿಗೆ ಕೇಳ್ಬೇಕು. ಸರಿ, ಇದನ್ನ ಆಗಲೇ ಮಾತಾಡಿದ್ದಾರೆ. ಇದ್ರ ಒಟ್ಟಿಗೆ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ಮನುಷ್ಯ ಹುಟ್ಟದಾಗಿದ್ದ ಸಾವರಿಗೆ ಉಸಿರಾಡಬೇಕಲ್ವ? ನನ್ನ ಹೇಳಿದ್ರು ನಾವು ಉಸಿರಾಡ ಮೆಡಿಸಿನ್ ಒಳ್ಳೆ ಪೇಪರಲ್ಲಿ ಬರ್ತಾರೆ ಇಲ್ಲ, ಉದಾಹರಣೆ ಪೇಪರಲ್ಲಿ ಅರ್ಧ ಬರ್ತಾರೆ. ಉಸಿರಾಡ ಮೆಡಿಸಿನ್ ಇವಾಗ ಇಂಥವ್ರು ಒಳ್ಳೆ ಹೆಸರು ಹೇಳಿದ್ರು, ಅದಕ್ಕೆ ಇಂಥವ್ರು ಕಂಪನಿಗೆ ಹೇಳಿದರು ಬರ್ತಲ್ಲ. ಅದಕ್ಕೆ ಯಾರು ಉಸಿರಾಟ ನಿಲ್ಲಿಸಬಾರ್ದು. ಉಸಿರಾಟ ನಿಂತರೆ ನಾವು ವಾಪಸ್ ಶುರು ಮಾಡ್ತೀವಿ. ಯಾಕೆ ಬೇಕಂದ್ರೆ ನಿರಂತರವಾಗಿ ಆಮ್ಲಜನಕದ ಸಂಚಾರ ಇರಬೇಕು ದೇಹದಲ್ಲಿ. ಈಗ ದೇಶದಲ್ಲಿ ಕೋವಿಡ್ ಬಂದ ಕೂಡ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಅಂತ ನಿಮ್ಮಲ್ಲಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಬೇಕಾಗಿದೆ. ಆಕ್ಸಿಜನ್ ಸಪ್ಲೈ ಆಗಬೇಕಾದ್ರೆ ನಮ್ಮ ಉಸಿರಾಟದ ದಾರಿ ಸರಿ ಇರಬೇಕು. ದಾರಿ ಏನಾದ್ರು ತೊಂದರೆ ಆದ್ರೆ ಉಸಿರಾಟ ನಡೆಯೋದಿಲ್ಲ. ಯಾವಾಗ ಸಮಸ್ಯೆ ಬರ್ತದೆ ಇದು ಅಂತ ಹೇಳಿದ್ರೆ, ಯಾರಿಗಾದ್ರೂ ಪ್ರಜ್ಞೆ ತಪ್ಪಿ ಮತಿ ತಪ್ಪಿ ಅವರ ನಾಲಿಗೆ ಹಿಂದೆ ಬಿದ್ದು ಅಲ್ಲಿ ಉಸಿರಾಟಕ್ಕೆ ಕಷ್ಟ ಆಗ್ಬೋದು. ನಿಮಗೆ ಬೇರೆ ಸಮಯದಲ್ಲಿ ಅಂಥದ್ದು ನೋಡ್ಬೇಕಾದ್ರೆ ಯಾರಾದ್ರೂ ಜೋರು ಗೊರಕೆ ಹೊಡಿತಾ ಇದ್ದಾರೆ ಅಂದ್ರೆ ಅದು ಅಂದಾಜು ಮಾಡ್ಬೋದು. ಯಾಕೆ ಗೊರಕೆ ಬರ್ತದೆ ಅಂತ ಹೇಳಿದ್ರೆ, ಅವರು ಉಸಿರಾಡುವಾಗ ಅವರ ನಾಲಿಗೆ ಹಿಂದೆ ಬಿದ್ದು ಸ್ವಲ್ಪ ಅಲ್ಲಿ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಆಗ ಅದಕ್ಕೆ ಗೊರಕೆ ಬರ್ತದೆ. ಉಸಿರು ಒಳಗೆ ತೆಗೆಯುವಾಗ ಗೊರಕೆ ಬರ್ತದೆ, ಹೊರಗೆ ಬಿಡುವಾಗ ಗೊರಕೆ ಬರ್ತದೆ. ಸೀನಿಯರ್ಸ್ ಎಲ್ಲ ಹೊರಗೆ ಬಿಡುವಾಗ ಅಂತ, ಜೂನಿಯರ್ಸ್ ಎಲ್ಲ ಒಳಗೆ ಬಿಡುತ್ತದೆ. ಹೊರಗೆ ಬಿಡುವ ಕೆಲವರಿಗೆ 2 ಸಲ ಸರಿ, ತಪ್ಪೇನಿಲ್ಲ. ನಾನು ಯೋಚನೆ ಮಾಡ್ಬೋದು, ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲ ಅಂತ ನೋಡ್ಬೇಕು. ಹೊರಗೆ 2 ಸಲ ನೀವು ಏನೇಳಿದ್ರು ಸರಿ. ಯಾಕೆ ಗೊತ್ತುಂಟಾ? ಅದು ಎಷ್ಟು ಜಾಸ್ತಿ ಗೊರಕೆ ಬಂದು ತುಂಬಾ ದಪ್ಪ ಇದ್ದಾರೆ, ತುಂಬಾ ಕಷ್ಟ ಉಂಟಂತಂದ್ರೆ ಅವರಿಗೆ 2 ಟೈಮ್ ಇರುತ್ತೆ. ಶುರುವಿಗೆ ಬರೋದು ಒಳಗೆ ಎಳೆಯೋದು, ಮತ್ತೆ ಅವರು ಬಸ್ ಅಂತ ಶಬ್ದ ಮಾಡ್ತಾರೆ. ಅದು ಯಾಕೆ ಅಂದ್ರೆ ನಾವು ನೆಗೆಟಿವ್ ಪ್ರೆಷರ್ ಮಾಡಿ ಅಲ್ಲ ಎಳೆದು ಒಳಗೆ, ಆಗ ಎಲ್ಲ ಇಲ್ಲಿರೋದು ನಾಲಿಗೆ ಇದೆಲ್ಲ ಬೀಳ್ತದೆ. ಆಗ ಹಾಗೆ ಬರ್ತದೆ, ಅದು ಒಳಗೆ ಎಳೆಯೋದು. ಈಗ ನೀವು ಯಾವತ್ತು ಐಡಿಯಾ ಬಂದಲ್ಲ, ನಾಲಿಗೆ ಹಿಂದೆ ಬಿದ್ದರೆ ಹೇಗೆ ಬ್ಲಾಕ್ ಆಗ್ತದೆ. ನಾವು ಒಳಗೆ ಎಳಿತಿದ್ರೆ ನಾಲಿಗೆ ಕೂಡ ಹಿಂದೆ ಬೀಳ್ತದೆ. ನೀವು ಎಷ್ಟು ಜಾಸ್ತಿ ಎಳಿತೀರಿ ಅಷ್ಟು ಜಾಸ್ತಿ ಬ್ಲಾಕ್ ಆಗ್ತದೆ. ಬರೋದಿಲ್ಲ? ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಮನುಷ್ಯ, ನಾಲಿಗೆಗೆ ಬಲ ಇಲ್ಲ. ಎಚ್ಚರಿದ್ದಾಗ ಅದು ಬೇಕಾದ್ರೆ ಸ್ಟಾರ್ಟ್ ಆಗ್ತದೆ. ಆದರೆ ಪ್ರಜ್ಞೆ ತಪ್ಪಿದಾಗ ಅದಕ್ಕೆ ಬಲ ಇಲ್ಲ, ಅದು ಹಿಂದಾಗಿ ಸಿಕ್ಕಿಕೊಳ್ತದೆ. ಅವನ ಯಜಮಾನಿಗೆ ತೊಂದರೆ ಮಾಡ್ಬೋದು. ಆಚಾರವಿಲ್ಲದ ನಾಲಿಗೆ ಅಂತ ಯಾರು ಹೇಳಿದ್ರು? ತೊಂದರೆ ಅಷ್ಟೇ. ಅದು ಎಚ್ಚರ ಇದ್ದಾಗ ಇದ್ದಿದ್ದಾಗ 2 ಕಾಲ ಕಷ್ಟವೇ. ನಾಲಿಗೆ ಹಿಂದೆ ಬೀಳ್ತದೆ, ಇಲ್ಲ ಅದರಲ್ಲಿ ಅವರಿಗೆ ಮುಖಕ್ಕೆ ಪೆಟ್ಟಾಗಿದೆ, ರಕ್ತ, ಮೂರ್ಧದ ಹಲ್ಲು, ಅಲ್ಲ ಕೆಲವರಿಗೆ ಡೆಂಜರ್ಸ್ ಇರ್ಬೋದು, ಕಟ್ಟಿಸ್ಕೊಂಡ ಹಲ್ಲು, ಹೊರಗಿಂದ ಕಲ್ಲು ಮಣ್ಣು ಏನಾದರೂ ಹೋಗಿರ್ಬೋದು. ಇದೆಲ್ಲ ಒಳಗೆ ಸೇರಿಕೊಂಡು ತೊಂದರೆ ಆಗ್ಬೋದು ಉಸಿರಾಟ. ಹಾಗಾಗಿ ನಾವು ಅದನ್ನು ಸರಿ ಉಂಟಾ ಅಂತ ನೋಡಬೇಕು. ಸರಿ ಉಂಟಾ ಅಂತ ನೋಡಿ ಅವರ ಪ್ರಜ್ಞೆ ತಪ್ಪಿದೆ, ಅದು ಉಸಿರಾಡ್ತಾ ಇದ್ದಾರೆ, ಉಸಿರಾಟ ಕಷ್ಟ ಆಗ್ತದೆ, ಅವರನ್ನು ಬದಿಗೆ ಮಾಡಕ್ಕೆ ಸಿಗುತ್ತೆ. ಕ್ರಿಯೆ ಮಾಡಿ ವಾಂತಿ ಬರ್ತದೆ ಕೆಲವು ಸಮಯ, ಅದು ಕೂಡ ಬ್ಲಾಕ್.
ಇದೆಲ್ಲ ಬರ್ತದೆ. ಮನೆಗೆ ರಿಫ್ಲೆಕ್ಸಸ್, ಇದು ಕನ್ನಡದಲ್ಲಿ ಬಂದ ಸರಿ ಇಲ್ಲ. ರಿಫ್ಲೆಕ್ಸಸ್ ಅಂದ್ರೆ ಗೊತ್ತ ಅಲ್ವಾ? ರಿಫ್ಲೆಕ್ಸ್ ಅಂದ್ರೆ ಏನು? ರಿಯಾಕ್ಷನ್. ಹಾಗೆ ನಾವು ಯಾರು ನಮ್ಮ ಮುಖಕ್ಕೆ ಬಡದು ಕೊಡಬೇಕು ಅಂತ ನಾವು ಬೇರೆ ಮಾಡ್ತಿಲ್ಲ. ರಿಫ್ಲೆಕ್ಸ್ ನಮ್ಮ ಮೂಗಿನಲ್ಲಿ ರಿಫ್ಲೆಕ್ಸ್ ಉಂಟು, ಬಾಯಲ್ಲಿ ರಿಫ್ಲೆಕ್ಸ್ ಉಂಟು, ಗಂಟಲಲ್ಲಿ ರಿಫ್ಲೆಕ್ಸ್ ಉಂಟ ಸರ್? ಉಂಟೆ ಮೂಗಲ್ಲಿ ಏನಾದ್ರು ಕಡ್ಡಿ ಹಾಕಿದೆ ಉಂಟಲ್ಲ, ಬಾಯಲ್ಲಿ ಗರಡ ಹಾಕಿದೆ, ಅದೇ ಸೈಜ್ ಇಲ್ಲ, ಗರಡ ಸೈಜ್ ಹಾಗೆ ಮಾಡಬೇಡ. ನನಗೆ ಇಷ್ಟ ಇಲ್ಲ, ಒಳಗೆ 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 ಏನು ಬರೋದು ಇಷ್ಟ ಇಲ್ಲ ನನಗೆ ಅಲ್ವಾ? ನೀರು ಕುಡಿದಾಗ ನಾನು ಗಾಡಿಸಿರ್ತಿದ್ದೆ, ಏನಾಗ್ತದೆ? ಹೆಂಗ್ ಬರ್ತದೆ? ಯಾಕೆ ಬರ್ತದೆ? ಅದು ರಿಲ್ಯಾಕ್ಸ್. ಒಳ್ಳೆ ನಮ್ಮ ಶ್ವಾಸ ಮಾತ್ರ ಹೇಳ್ತದೆ, ಇಲ್ಲಿ ಗಾಡಿ ಮಾತ್ರ ಜಾಗ ಇರೋದು, ಬೇರೆ ಬಿಡುದಿಲ್ಲ ನಾವು ಒಳಗೆ. ಟೋಲ್ಗೇಟ್ ಬಂದ ಕೆಂಬ ಅಲ್ಲ, ಏನಾಗ್ತದೆ? ತಲೆಗೆ ಪೆಟ್ಟ ಆಯ್ತು, ಮತ್ತೆ ಕಮ್ಮಿ ಆಗುತ್ತೆ, ಈ ರಿಫ್ಲೆಕ್ಸಸ್ ಎಲ್ಲ ಕಮ್ಮಿ ಆಗ್ತದೆ. ಆಗ ವಾಂತಿ ಮಾಡಿದ್ರಾಗಲಿ, ಮೇಲೆ ಬ್ಲೀಡಿಂಗ್ ಆಗಲಿ, ಎಂಜಲ್ ಆಗಲಿ, ಇದೆಲ್ಲ ಇಳಿದು ಶ್ವಾಸಕೋಶ ನೋಡ್ಬೋದು, ಮತ್ತೆ ಮುಂದೆ ಶ್ವಾಸಕೋಶ ಕೆಲಸ ಮಾಡ್ಬೋದು. ನೀವು ಬರ್ತೀರಿ, ನಾವೀಗ ಅನಸ್ತೇಷಿಯಾ ಮತ್ತು ಇಂಟೆನ್ಸಿವ್ ಕೇರ್ ಡಿಪಾರ್ಟ್ಮೆಂಟ್ ತೀವ್ರ ನಿಗಾ ಘಟಕ ಅಂತ ಹೇಳಿದ್ರೆ ತುಂಬ ದೇವರು ಹುಷಾರಿರ್ಬೇಕಿದ್ದಾಗ ನಾವು ಮಾಡ್ಕೊಳ್ಳೋದು. ಕೋವಿಡ್ ಪೇಷಂಟ್ ಬರ್ತಾರೆ, ಕೋವಿಡ್ ಪೇಷಂಟ್ ಅಂದರೆ ಕೂಡ ಸರ್ ನೀವು ಸ್ವಲ್ಪ ದೂರನೇ ಇದೆ, ನಾವು ಹಾಗೆ ಈ ಆಸ್ಪಿರೇಷನ್ ಅಂತ ಹೇಳಿದ್ರೆ ಈ ತರ ಏನಾದರೂ ಶ್ವಾಸಕೋಶಗಳು ಹೋದ್ರೆ ಶ್ವಾಸಕೋಶ ಕೆಲಸ ಮಾಡೋದಿಲ್ಲ, ಅವರನ್ನು ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ, ನಾವು ಅವರನ್ನು ವೆಂಟಿಲೇಟರ್ ಹಾಕಿ ಜಾಸ್ತಿ ಆಕ್ಸಿಜನ್ ಕೊಡ್ತೀವಿ. ಅಂತ ಪರಿಸ್ಥಿತಿ ಬರಬಾರ್ದು, ಅದಕ್ಕೆ ಜಾಗ್ರತೆ ಮಾಡಿ. ತಲೆ ಪಟ್ಟೆ ಮತಿ ಕಮ್ಮಿ ಆಗಿ ಅವರನ್ನು ಜಾಗ್ರತೆ ಮಾಡಿ. ಆಗ ನಾವೇನು ಮಾಡ್ತಾರೆ? ಬದಿಗೆ ಮಾಡಿಸ್ತೇವೆ, ಬಾಯಲ್ಲಿದ್ದು ಎಂಜಲು ರಕ್ತ ಎಲ್ಲ ಹೊರಗೆ. ಒಟ್ಟಿನಲ್ಲಿ ಹೇಳೋದಾದ್ರೆ ನಾವು ABC ಮಾಡೋದು, ಏರ್ವೇ, ಉಸಿರಾಡಲಿಕ್ಕೆ, ಸರ್ಕ್ಯುಲೇಷನ್, ರಕ್ತದ ಒತ್ತಡ ಸರಿ ಇರಬೇಕು. ಮೂರನೇದಾಗಿ ಏರ್ವೇ ಬ್ರೀದಿಂಗ್ ಮತ್ತು ಸರ್ಕ್ಯುಲೇಷನ್, ಉಸಿರಾಟ ಸರಿ ಇರಬೇಕು, ಸರ್ಕ್ಯುಲೇಷನ್ ಸರಿ ಇರಬೇಕು, ಮನುಷ್ಯ ಬದುಕು. ಅಕಸ್ಮಾತ್ ಸರ್ಕ್ಯುಲೇಷನ್ ನಿಂತರೆ ಏನಾಗುತ್ತೆ? ಸರಿ ಆಗುತ್ತೆ, ಏನು ತೊಂದರೆ ಆಗುತ್ತೆ? ಬಾಡಿ ವರ್ಕ್ ಮಾಡೋದು. ಬಾಡಿಯಲ್ಲಿ ಯಾವ ಪಾರ್ಟ್ ಬೇಗ ಕೆಲಸ ನಿಲ್ಲಿಸ್ತದೆ? ವೆರಿ ಗುಡ್, ಎಲ್ಲರಿಗೂ. ತುಂಬಾ ಸಲ ಇನ್ನೊಂದೇ ಕೆಲಸ ಮಾಡೋದಿಲ್ಲ, ಅದಂತ ಗ್ಯಾರಂಟಿ ಮಾಡೋದು ಅಲ್ವಾ? ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವಾಗ ಅದು ಕೆಲಸ ಮಾಡೋದು, ಬೇರೆ ಟೈಮಲ್ಲಿ ಭಾರಿ ಶಾಕ್ ಅಲ್ವಾ? ಬೇಕಾದಂಗೆ ಕ್ಲಾಸಲ್ಲಿ ಜೋಕ್ಸ್ ಬರ್ತದೆ, ಟೀಚರ್ ಮಕ್ಕಳಲ್ಲಿ ಕೂಡ ಏನಾದ್ರು ರಪ್ಪ ಬರ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವಾಗಿದ್ದು ಅಲ್ವಾ? ಹಾಗೆ ಬ್ರೈನ್ ಫಸ್ಟಿಗೆ ಕೆಲಸ ನಡೆಸ್ತದೆ 10 ಸೆಕೆಂಡ್, ರಕ್ತ ಸಂಚಾರ 10 ಸೆಕೆಂಡಲ್ಲಿ ಮತ್ತೆ ತಪ್ತದೆ, ಯಾಕಂದ್ರೆ ಬ್ರೈನ್ ಕೆಲಸ ಮಾಡ್ತದೆ. ಬೇರೆ ಬೇರೆ ಆರ್ಗನ್ಸ್ ಅಂದ್ರೆ ಬೇರೆ ಅಂಗಗಳಿಗೆ ತೊಂದರೆ ಇಲ್ಲ. ಎರಡನೇದು ಇಂಪಾರ್ಟೆಂಟ್ ಅಂದ್ರೆ ಹಾರ್ಟ್, ಯಾಕಂದ್ರೆ ಹಾರ್ಟ್ ಇಲ್ಲದೆ ಬೇರೆ ಯಾವುದಿಲ್ಲ, ಹಾರ್ಟ್ ಬೇಕೇ ಬೇಕು. ಹಾರ್ಟ್ ಬಡಿಯೋದಿದ್ರೆ ರಕ್ತ ಸಂಚಾರ, ಹಾಗಾಗಿ ಹಾರ್ಟ್ ಅದರ ಮುಖ್ಯವಾಗಿ ಫಸ್ಟಿಗೆ ಮಧ್ಯೆ ತಪ್ಪಿಸ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಕಸ್ಮಾತ್ ನಿಮ್ಮ ಮುಂದೆ ಒಂದು ಯಾರು ಕೊಲಾಪ್ಸ್ ಬಿದ್ರು, ನೀವು ಫಸ್ಟ್ ನೋಡ್ತೀರಿ, ಈಗ ಫಸ್ಟ್ ಏಡ್ ಮಾಡೋದು ನೋಡ್ತೀರಿ ಹೇಗಿದ್ದೀರಿ, ಹಾಗೇನು ಮಾಡ್ತೀರಿ? ಶುರುವಿಗೆ ಫಸ್ಟ್ ನೋಡ್ಬೇಕು ನಾವು, ಅದು ಜಾಗ ಸರಿ ಉಂಟಾ ಅಂತ. ರೋಡ್ ಮಧ್ಯದಲ್ಲಿ ಬಿದ್ದು ನೋಡ್ಲಿಕ್ಕಿಲ್ಲ, ಅದು ಜಾಗ ಸರಿ ಉಂಟಾ, ಹೋಗಿ ಹೆಲ್ಪ್ ಮಾಡ್ಬೋದಾ, ಸೀನ್ ಸೇಫ್ ಇಂಗ್ಲೀಷ್ ಸರಿ ಸೇಫ್, ನಮಗೆ ಸೇಫ್ ಉಂಟಾ ಅಂತ ನೋಡಿ. ಆಮೇಲೆ ಎಚ್ಚರ ಇದ್ದಾರೆ ಎಲ್ಲ ನೋಡ್ಬೇಕಲ್ಲ. ಫಸ್ಟ್ ಎಚ್ಚರ ಇದ್ದರೆ ಕೇಳ್ಬೋದು, ಏನಾಯ್ತು ನಿಮಗೆ, ಏನು ತೊಂದರೆ ಆಯಿತು, ಬೆಳೆದಿರ್ತದ, ಇನ್ನೇನು ತೊಂದರೆ ಉಂಟಾ ಅಂತ ಕೇಳಿ ನಾವು ಅದ್ರ ಪ್ರಕಾರ ಹೆಲ್ಪ್ ಮಾಡ್ಬೋದು. ನಿಮಗೆ ಡಯಾಬಿಟಿಸ್ ಉಂಟಾ ಆಗ್ಬೋದು, ಅದಕ್ಕೆ ತಲುಪಿರ್ತಾರೆ, ಸಕ್ಕರೆ ಕೊಟ್ಟ ಕಮ್ಮಿ
ಎಚ್ಚರ ಇಲ್ಲ, ಅವಾಗ ಸ್ವಲ್ಪ ಪರಿಸ್ಥಿತಿ ಗಂಭೀರ ಅಲ್ವಾ? ಅವಾಗ ಏನು ಮಾಡ್ತೇವೆ ನೆಕ್ಸ್ಟ್? ಅವಾಗ ಇವರು ಹೇಳಿದಾಗೆ ಉಸಿರಾಡ್ತಾ ಇಲ್ಲ ನೋಡಿ. ಯಾಕಂದ್ರೆ ನಾವು ಇಷ್ಟೊತ್ತು ಕೇಳಿದ್ರು ಉಸಿರು ಬೇಕು, ರಕ್ತ ಸಂಚಾರ. ಉಸಿರನ್ನು ಹೇಗೆ ಮಾಡೋದು? ಎದೆ ಮೇಲೆ ಕೆಳಗೆ ಹೋಗ್ತದೆ ಮತ್ತೆ ರಕ್ತ ಸಂಚಾರ ಹೇಗೆ ಗೊತ್ತಾಗ್ತದೆ? ಪಲ್ಸ್ ಚೆಕ್. ಎಲ್ಲಿ ಚೆಕ್ ಮಾಡ್ತೀರಿ? ಎಡಭಾಗದಲ್ಲಿ ಬಲಭಾಗದಲ್ಲಿ ಎರಡು ಕಡೆ ಅಲ್ಲಿ ಶ್ವಾಸನಾಳ ಇರ್ತದೆ ಮಧ್ಯದಲ್ಲಿ. ಶ್ವಾಸನಾಳದ ಆಚೆ ಈಚೆ ಎರಡು ಸೈಡಲ್ಲಿ ಕೆರಾಟಿಡ್ ಆರ್ಟರಿ ಅಂತ ಅಲ್ಲಿ ನೋಡಿ ಡಾಕ್ಟರ್ ನೋಡ್ಲಿಕ್ಕೆ ಎರಡು ಕಡೆ ಒಟ್ಟಿಗೆ ನೋಡಬಾರ್ದು, ಒಂದು ಸೈಡಲ್ಲಿ ಮಾತ್ರ, ಒಂದೇ ಕಡೆ ಮೂರು ಬೆರಳು ಹೀಗೆ ತಗೊಂಡು ನೋಡ್ಕೊಳ್ಳಿ ಒಂದ್ಸಲ ಸಿಗ್ತದ ಹೀಗೆ ತಗೊಳ್ಳಿ ಮೂರು. ಇದು ನೋಡ್ಕೊಳ್ಳಿ ಶ್ವಾಸನಾಳ, ಅದರ ಬದಿಯಲ್ಲಿ ಹೀಗೆ ಹಾಕಿದ ಕೈ ಸಿಗ್ತದ? ಎಷ್ಟುಂಟು ಅಂದಾಜು? 70. ನಿಮಗೆಲ್ಲ ಕಮ್ಮಿ ಇರಬೇಕು, ನೀವೆಲ್ಲ ಯಂಗ್ಸ್ಟರ್ಸ್, ಸ್ಟ್ರಾಂಗ್ 60-65 ಕಬಡ್ಡಿ ಆಡೋರಿಗೆ ಅಲ್ಲ ಸರ್? ಫಿಸಿಕಲ್ ಆಕ್ಟಿವ್ ಟ್ರೆಕ್ಕರ್ಸ್ ಅವರಿಗೆಲ್ಲ 55 ಜಾಸ್ತಿ ಅದಿಲಿಟಿ ಇದ್ರೆ ಕಮ್ಮಿ ಇರುತ್ತೆ ತೊಂದರೆ. 60-70 ಏನು ತೊಂದರೆ. ಪಲ್ಸ್ ಮತ್ತೆ ಬ್ರೀದಿಂಗ್. ಪಲ್ಸ್ ಬ್ರೀದಿಂಗ್ ಇಲ್ಲದಿದ್ದಾಗ ಏನಂತ ತಿಳ್ಕೊಳ್ತೇನೆ ಅಂದ್ರೆ ಅವರು ಕಾರ್ಡಿಯಾಕ್ ಆಗ್ತಾರೆ, ಹಾರ್ಟ್ ನಿಂತು ಹೋಗಿದೆ. ನಾವು ಮೊನ್ನೆ ಮಾತಾಡಿದ್ವಲ್ಲ, ಮೊನ್ನೆ ಸ್ವಲ್ಪ ಜನ ಬಂದಿದ್ದೆ ನಮ್ಮ ಡಿಸ್ಕಷನ್. ಯಾರಿದ್ದಾರೆ ಮೊನ್ನೆ ಅವರಿಗೆ? ಸುಮಾರು ಜನ. ಕಾರ್ಡಿಯಾಕ್ ಅರೆಸ್ಟ್ ಅಂತ, ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ಹಾರ್ಟ್ ಅಟ್ಯಾಕ್. ನಾವು ಎರಡು ಶಬ್ದ ಸಾಮಾನ್ಯವಾಗಿ ಉಪಯೋಗಿಸ್ತೇವೆ, ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ಹಾರ್ಟ್ ಫೇಲ್ಯೂರ್ ಅಲ್ವಾ? ಮೂರು ಶಬ್ದ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೇವೆ, ಹಾರ್ಟ್ ಫೇಲ್ಯೂರ್, ಕಾರ್ಡಿಯಾಕ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್. ಅದಕ್ಕೆ ಮೂರಕ್ಕೆ ವ್ಯತ್ಯಾಸ ಉಂಟು. ಜನ ಮಾತಾಡೋದು ಗೊತ್ತಾಗೋದಿಲ್ಲ, ನಾವು ಮಾತಾಡಬೇಕು, ಆದರೆ ಮೂರಕ್ಕೆ ತುಂಬ ವ್ಯತ್ಯಾಸ. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೃದಯ ನಿಂತೋಗುತ್ತೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗಿ ಹೃದಯ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಾರ್ಡಿಯಾಕ್ ಫೇಲ್ಯೂರ್ ಅಂದ್ರೆ ಹಾರ್ಟ್ ಕೆಲಸ ಮಾಡೋದು ಸಾಕಾಗ್ತಾ ಇಲ್ಲ. ಅವನಿಗೆ ಎಷ್ಟು ಬೇಕೋ, ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ರಕ್ತ ಪಂಪ್ ಮಾಡಲಿಕ್ಕೆ ಹೃದಯಕ್ಕೆ ಆಗ್ತಾ ಇದೆ, ಅಂದ್ರೆ ಹಾರ್ಟ್ ಫೇಲ್ಯೂರ್. ಅದಕ್ಕೆ ಬೇರೆ ಬೇರೆ ಕಾರಣ. ಒಂದು ಕಾರಣ ಹಾರ್ಟ್ ಅಟ್ಯಾಕ್ಗೆ ಒಂದು ಕಾರಣ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ನಿಂತೇ ಹೋಗಿದೆ, ಅದು ಫೇಲ್ಯೂರ್ ಪ್ರಶ್ನೆ ಇಲ್ಲ, ಅದು ಪೂರ ನಿಂತೇ ಹೋಗಿದೆ, ಏನು ಮಾಡ್ತಾ ಇಲ್ಲ. ಹಾರ್ಟ್ ಅಟ್ಯಾಕ್ ಅಂದ್ರೆ ಅದಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿ ಅದು ಫೇಲ್ ಆಗುವ ಸ್ಟೇಜಲ್ಲಿ ಇರ್ಬೋದು, ನಿಂತಿರ್ಬೋದು. ಎರಡು ಆಗ್ತದೆ. ತುಂಬಾ ರಕ್ತ ಸಂಚಾರ ಕಮ್ಮಿ ಆದರೆ ಅರೆಸ್ಟ್ ಆಗಬೇಕು, ನಿಂತು ಹೋಗ್ಬೇಕು. ಸ್ವಲ್ಪ ಕಮ್ಮಿ ಅಂದರೆ ಹಾರ್ಟ್ ಫೇಲ್ ಆಗ್ತದೆ, ಅದು ಕಮ್ಮಿ ಪಂಪ್ ಮಾಡೋದು. ಕಮ್ಮಿ ಪಂಪ್ ಮಾಡೋದು ದಮ್ ಬರ್ತದೆ, ಬೆವರ್ತದೆ, ತಲೆ ಸುತ್ತು ಬರ್ತದೆ, ಎಚ್ಚರ ತಪ್ಪುತ್ತದೆ, ಅದೆಲ್ಲ. ಅರೆಸ್ಟ್ ಆದರೆ ಅವನಿಗೆಲ್ಲ ಹೋಗ್ತದೆ, ಏನೂ ಇಲ್ಲ. ಅರೆಸ್ಟ್ ಅಂದರೆ ಡೆಡ್ ಅಲ್ವಾ? ಜೀವ ಇಲ್ಲ ಅಂತಾರೆ. ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಮಧ್ಯೆ ಹೋಗ್ತದೆ, ಉಸಿರಾಟ ಇಲ್ಲ, ತೋರಿಸಿಲ್ಲ, ಮನುಷ್ಯ ಸತ್ತೋದಾಗ. ಆಗ ನಾವು ಏನು ಮಾಡಬೇಕು ಬಂದಿದ್ದು ಪ್ರಶ್ನೆ. ನಾವು ನೋಡ್ತಾ ಇಲ್ಲ ಯಾರಾದ್ರೂ ಹೀಗೆ ಬಿದ್ದವರಿಗೆ ಇದಕ್ಕಾದ್ರೆ ಅವರನ್ನು ಬದುಕಿಸಲಿಕ್ಕೆ ತುಂಬಾ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಸಾಧಾರಣ ವರ್ಷಕ್ಕೆ 7.5 ಲಕ್ಷ ಜನ, ಈಗ ಇನ್ನೂ ಜಾಸ್ತಿ ಇರ್ತದೆ, ಇದೊಂದು 5 ವರ್ಷದ ಹಿಂದಿನ ಸಂಖ್ಯೆ ಇದು. 7.5 ಲಕ್ಷ ಜನ ಇದ್ದಕ್ಕಿದ್ದಾಗೆ ಹಾರ್ಟ್ ನಿಂತು ಹೋಗಿ ಸಾಯ್ತಾರೆ, ಸಡನ್ ಕಾರ್ಡಿಯಾಕ್. ಅಂದ್ರೆ ಸಾಧಾರಣ 45 ಸೆಕೆಂಡಿಗೆ ಒಬ್ಬ ಮನುಷ್ಯ ಸಾಯ್ತಾರೆ, ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಹೆಚ್ಚಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್. ನಮ್ಮ ಜೀವನ ಶೈಲಿ ಬದಲಾವಣೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ತುಂಬಾ ಜನ ಸಾಯ್ತಾರೆ. ಕೆಲವು ಜನ, ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅಂದ್ರೆ ಸ್ವಲ್ಪ ಜನಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತದೆ. ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೊಸ ಹೋಗುತ್ತೆ. ಅಂತಹ ಸಮಯದಲ್ಲಿ ನಾವು ಅವರಿಗೆ ಸಹಾಯ ಮಾಡಿದ್ರೆ ಅವರನ್ನು ಬದುಕಿಸಿಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ. ಎಷ್ಟು? 30%, 30%. ಅಂದ್ರೆ 7.5 ಲಕ್ಷ ಜನರಲ್ಲಿ ಸಾಧಾರಣ ಒಂದು 2.5 ಲಕ್ಷ ಜನವನ್ನು ನಾವು ಉಳಿಸಿಕೊಳ್ಳಬಹುದು. ಅಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಆದಷ್ಟು ಬೇಗ ಈ ಕೆಲಸ ಮಾಡಿ. ಈಗ ನೋಡೋಣ ಹೇಗೆ ಮಾಡೋದಂತ ಒಂದು ವಿಡಿಯೋ ನೋಡಿ. ಜಾಗ ಸುರಕ್ಷಿತ ಅಂದ್ರೆ ಏನು? ನನ್ನ ಜೀವಕ್ಕೆ ಅಪಾಯ ಆಗಬಾರ್ದು, ಅಥವಾ ನಾನು CPR ಮಾಡಬಾರ್ದ, ಆ ಮನುಷ್ಯನಿಗೆ ಅವರ ಜೀವಕ್ಕೆ
ನೀರಿನ ಹತ್ತಿರ ಎಲೆಕ್ಟ್ರಿಕಲ್ ವೈರ್ ಇದ್ರೆ, ಬೆಂಕಿ ಇದ್ರೆ, ಬಿಲ್ಡಿಂಗ್ ಬೀಳ್ತಾ ಇದ್ರೆ, ನಾನೀಗ CPR ಕಲ್ತಿದ್ದೇನೆ, ನಾನು ಬಂದು ಸೀದಾ CPR ಮಾಡಲಿಕ್ಕೆ ಹೋಗ್ತೇನೆ. ನನ್ನ ಮೇಲೆ ಒಂದು ಬಿಲ್ಡಿಂಗ್ ಇದ್ರೆ ನಾನೇ ಜೀವ ಇಲ್ಲ, ಹೌದಾ? ಆಕ್ಸಿಡೆಂಟ್ ಆಗಿದೆ ಬಸ್ ರೋಡಲ್ಲಿ. ಸೊ ಬಸ್ಸಲ್ಲಿಗೆ ಆಕ್ಸಿಡೆಂಟ್ ಆಗಿದೆ ರೋಡಲ್ಲಿ, ನಾನು ಹೋಗಿ CPR ಕೊಡ್ಲಿಕ್ಕೆ ಹೋದ್ರೆ ನನ್ನ ಮೇಲೆ ಇನ್ನೊಂದು ಎಕ್ಸ್ಪ್ರೆಸ್ ಹೋಗ್ತದೆ. ಸೊ ಆ ಜಾಗ ಸುರಕ್ಷತೆಯನ್ನು ನೋಡ್ಬೇಕು ನಾವು. ಆ ಮನುಷ್ಯನನ್ನು ಸೈಡಿಗೆ ತಂದು ಜಾಗವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ಸುರಕ್ಷಿತ ಮಾಡ್ಕೊಳ್ಬೇಕು. ಈ ವಿಡಿಯೋವನ್ನು ನೋಡುವಾಗ ಮತ್ತೆ ನಾವು ಪ್ರಾಕ್ಟೀಸ್ ಮಾಡೋ ತರ ಕಳಿಸ್ತೇವೆ. ಹೇಗೆ? ಫಸ್ಟಿಗೆ ಜಾಗ ಸರಿ ಉಂಟಾ ಅಂತ ನೋಡ್ಬೇಕು. ಎರಡನೇದು ಅವ್ರು ಎಚ್ಚರ ಇದ್ದಾರಾ ಇಲ್ಲ ನೋಡ್ಬೇಕು. ಸೊ ಅಲ್ಲಿ ಹೇಗೆ ತೋರಿಸಿದ್ರು ಎಚ್ಚರ ಇದೆಯಾ ಇಲ್ಲ ಅಂತ? ಶೋಲ್ಡರ್ ಹತ್ರ ಟ್ಯಾಪ್ ಮಾಡ್ತೇವೆ. ಕರೆಕ್ಟ್. ಅಂದ್ರೆ ಅವರ ಗದ್ದಕ್ಕೆ ಹೊಟ್ಟೆಗೆ ಎಲ್ಲ ಮುಟ್ಲಿಕ್ಕಿಲ್ಲ. ಶೋಲ್ಡರ್ಗೆ ಹೇ ಅಣ್ಣ ಇಲ್ಲೊಡಿ ಕಣ್ಬಿಡಿ ಏನಾಯ್ತು. ಸೊ ಯಾವುದೇ ಭಾಷೆಯಲ್ಲಿ ಮಾತಾಡ್ಬೋದು, ಕನ್ನಡ, ತುಳು, ಇಂಗ್ಲಿಷ್, ಕೊಂಕಣಿ ಯಾವುದೇ ಭಾಷೆಯಲ್ಲಿ ಮಾತಾಡ್ಬೋದು. ಆ ಊರಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಥವಾ ನಿಮ್ಗೆ ಯಾವ ಭಾಷೆ ಬಂದ್ರೆ ಇದೆ. ಈಗ ನೆಕ್ಸ್ಟ್ ಅವರೆಲ್ಲ ಉತ್ತರಾಖಂಡಕ್ಕೆ ಹೋಗ್ತಾರೆ, ಅಲ್ಲಿ ನೀವು ಹಿಂದಿ ಮಾತಾಡ್ಬೇಕಾಗ್ತದೆ. ಹಂಗೆ ಕೆಲವು ಕ್ಯಾವ ಸರಿಯಾ? ಸೊ ಎಲ್ಲಿ ನೋಡ್ತೇವೆ ಆಗ ಕಣ್ಣು ಓಪನ್ ಮಾಡ್ತಾರೆ, ಎಚ್ಚರ ಇದ್ರೆ ಕಣ್ಣು ಓಪನ್ ಮಾಡ್ತಾರೆ, ಇಲ್ಲದಿದ್ರೆ ಬಾಯಿಂದ ಸ್ವರ ಬರ್ತದೆ ಅಂತ ಹೇಳ್ಕೊಂಡು. ಅದೇ ಟೈಮ್ನಲ್ಲಿ ನಾವು ಅವರಿಗೆ ಉಸಿರು ಉಂಟಾ ಇಲ್ಲ ಅಂತ ನೋಡ್ತೇವೆ. ಒಮ್ಮೆ ಉಸಿರು ತಗೊಳ್ಳಿ, ಎಲ್ಲರೂ ದೀರ್ಘ ಉಸಿರು ತಗೊಳ್ಳಿ, ಬಿಡಿ, ಇನ್ನೊಂದು ದೀರ್ಘ ಉಸಿರು ತಗೊಳ್ಳಿ, ಎದೆ ಮೇಲೆ ಕೆಳಗೆ ಬರ್ತದೆ, ಹೌದಾ? ಸೊ ಎಚ್ಚರ ಮಾಡ್ತೇವೆ ನಾವು ಫಸ್ಟಿಗೆ. ಮನುಷ್ಯನಿಗೆ ಎಚ್ಚರ ಇಲ್ಲ, ಉಸಿರಾಟ ಉಂಟಾ ನೋಡ್ತೇವೆ, ಎದೆ ಮೇಲೆ ಕೆಳಗೆ ಬರ್ತದ ಅಂತ ಹೇಳಿ ಬರುದಿಲ್ಲ. ಏನ್ ಮಾಡ್ತೇವೆ? ಆಂಬ್ಯುಲೆನ್ಸ್ಗೆ ಕರೀತೇವೆ ಅಥವಾ ಯಾರಿಗಾದ್ರೂ ಹೆಲ್ಪಿಗೆ